ತಲಪಾಡಿ ಟೋಲ್ ಬೂತ್ನಲ್ಲಿ ಕಾಸರಗೋಡು ಜಿಲ್ಲೆಯಿಂದ ನೋಂದಾಯಿತವಾಗಿರುವ KL14 ನೋಂದಾವಣೆ ಸಂಖ್ಯೆಯಲ್ಲಿರುವ ವಾಹನಗಳಿಗೆ ಟೋಲ್ ವಿನಾಯಿತಿ ನೀಡುವಂತೆ ಆಗ್ರಹಿಸಿ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿಯೊಂದು ಅಸ್ತಿತ್ವಕ್ಕೆ ಬಂತು. ಹೊಸಂಗಡಿ ಗೇಟ್ವೇ ಆಡಿಟೋರಿಯಂನಲ್ಲಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ AKM ಅಶ್ರಫ್ ಅವರ ಅಧ್ಯಕ್ಷತೆಯಲ್ಲಿ ಸೇರಿದ ಸಭೆಯಲ್ಲಿ ತಲಪಾಡಿ ಟೋಲ್ ಗೇಟ್ನಲ್ಲಿ KL14 ವಾಹನಗಳಿಗೆ ಟೋಲ್ ರಿಯಾಯಿತಿ ನೀಡುವಂತೆ ಹೋರಾಟವನ್ನು ನಡೆಸಲು ಹಾಗೂ ಇತರ ಲೋಪದೋಷಗಳನ್ನು ಕಾನೂನಾತ್ಮಕವಾಗಿ ಎದುರಿಸಲು ಹೋರಾಟ ಸಮಿತಿಗೆ ರೂಪು ನೀಡಲಾಯಿತು. ಇತ್ತೀಚೆಗೆ ಉಡುಪಿಯಲ್ಲಿ ನವಯುಗ್ ಕಂಪನಿಯ ಅಧಿಕಾರಿಗಳು ಊರವರೊಂದಿಗೆ ಚರ್ಚಿಸಿ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ KA19 ಹಾಗೂ KA20 ನೋಂದಾವಣೆಯ ವಾಹನಗಳಿಗೆ ಸೆಪ್ಟೆಂಬರ್ 2018 ತನಕ ಟೋಲ್ ರಿಯಾಯಿತಿಯನ್ನು ನೀಡಲು ಸಮ್ಮತಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ KL14ಕ್ಕೆ ಯಾಕೆ ನೀಡುವುದಿಲ್ಲ ಎಂಬ ಪ್ರಶ್ನೆ ಉದ್ಭವಿಸಿದೆ. ಉಳಿದ 2 ನೋಂದಾವಣೆ ಸಂಖ್ಯೆಗಳಿಗೆ ರಿಯಾಯಿತಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ KL14ಕ್ಕೆ ರಿಯಾಯಿತಿ ನೀಡಬೇಕಾಗಿದ್ದು ಅನಿವಾರ್ಯ ಎಂಬುದಾಗಿ ಹೋರಾಟ ಸಮಿತಿ ಅಭಿಪ್ರಾಯಪಟ್ಟಿದೆ. ಈ ನಿಟ್ಟಿನಲ್ಲಿ ಇದೇ ತಿಂಗಳು 29 ಅಥವಾ 30ನೇ ದಿನಾಂಕದಂದು ಹೋರಾಟ ಸಮಿತಿಯು ಕಾಸರಗೋಡು ಸಂಸದ ಶಾಸಕರನ್ನ ಜೊತೆಗೂಡಿಸಿ ಜಿಲ್ಲಾಧಿಕಾರಿಯವರ ಸಮ್ಮುಖದಲ್ಲಿ ಚರ್ಚೆಯನ್ನ ನಡೆಸಿ ಹೋರಾಟವನ್ನ ಯಾವ ರೀತಿಯಲ್ಲಿ ನಡೆಸಬಹುದೆಂಬ ತೀರ್ಮಾನವನ್ನು ಕೈಗೊಳ್ಳಲಿದೆ. ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿಯವರು ಸಭೆ ಸೇರಿ ಎಲ್ಲೆಲ್ಲ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿರುವಂಥ ಎಲ್ಲ ಟೋಲ್ಗಳಲ್ಲಿ KA19 ಮತ್ತು KA20 ವಾಹನಗಳಿಗೆ ಯಾವುದೇ ರೀತಿಯ ಟೋಲ್ ಸ್ವೀಕಾರ ಇಲ್ಲ ಎಂಬಂಥ ಒಂದು ತೀರ್ಮಾನವನ್ನು ನವಯುಗ ಕಂಪನಿ ಜೊತೆಗೆ ಮಾಡಿ ಅವರು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಹಾಗಿರುವಾಗ ಅದರಲ್ಲಿ ಸಮಸ್ಯೆ ಏನಾಯ್ತು ಅಂತ ಹೇಳಿದ್ರೆ ಅತಿ ಹೆಚ್ಚು ತಲಪಾಡಿ ಟೋಲ್ನಿಂದ ಹಿಂಸೆಯನ್ನು ಮತ್ತು ಕಷ್ಟವನ್ನು ಅನುಭವಿಸುವವರು ನಮ್ಮ KL14. ಈ ಸಂದರ್ಭ ಜನಪ್ರತಿನಿಧಿಗಳಾದ ಹರ್ಷಾದ್ ವರ್ಕಾಡಿ, ಅಜೀಜ್ ಹಾಜಿ, ಮುಕ್ತಾರ್, ವಿವಿಧ ರಾಜಕೀಯ ಪಕ್ಷಗಳ ನೇತಾರರಾದ ಹರೀಶ್ ಚಂದ್ರ ಮಂಜೇಶ್ವರ, ಪ್ರಶಾಂತ್ ಕನಿಲಾ, ಜಯರಾಮ್ ಬಲ್ಲಂಗುಡೇಲ್, ಮುಸ್ತಾಫಾ MD ಕಡಂಬಾರ್, ನಾಸರ್ ಇಡಿಯಾ, ಹಮೀದ್ ಹೊಸಂಗಡಿ ಇನ್ನಿತರ ಪ್ರಮುಖರು ಹಾಗೂ ವಿವಿಧ ಸಂಘಟನೆಯ ನೇತಾರರು ಪಾಲ್ಗೊಂಡರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.